ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ದಲ್ಲಿ ನಿಲ್ಲಿಟ್ಟು ಬೊಕ್ಕ ಬಿರುವೇರಿನ ಬೇತೆ ಬೇತೆ ಸಂಘುಲಿನ ಜೊತೆ ಸೇರಿಗೆಡೆ ಐತರ ಕುಡ್ಲದ ನೆಹರು ಮೈದಾನೋಡು ಲೋಕಮಟ್ಟದ ಬಿರುವೇರಿನ ಗೊಬ್ಬದ ಕೂಟ ನಡೆತಂಡೆ ಉದೀಪ ನಡೆದು ದುಂಬತ್ತ ಕುದ್ರೋಡಿ ಕ್ಷೇತ್ರೊಳದು ಕ್ರೀಡಾ ಜ್ಯೋತಿದ ಮೆರವಣಿಗೆ ದೀದಿತ್ತೇರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುಡ್ಲದ ನಿಲ್ಲಿಟ್ಟು ಬೊಕ್ಕ ಬಿರುವೇರಿನ ಬೇತೆ ಬೇತೆ ಸಂಘುಲಿನ ಜೊತೆ ಸೇರಿಗೆಡು ಐತರ ಕುಡ್ಲದ ನೆಹರು ಮೈದಾನೋಡು ಲೋಕಮಟ್ಟದ ಬಿರುವೇರಿನ ಗೊಬ್ಬದ ಕೂಟ ಕಡ್ಡಿಡದ ಸತ್ತಿ ನಡೆತಂಡೆ ಉದೀಪನೂರು ದುಂಬತ್ತ ಕುದ್ರೋಳಿ ಕ್ಷೇತ್ರೊಳದು ಕ್ರೀಡಾ ಜ್ಯೋತಿದ ಮೆರವಣಿಗೆ ಆಚರಣೆ ಮಲ್ತಿದ್ದೇರು ಶ್ರೀ ಗೋಕರ್ಣನಾಥ ದೇವರು ಪರಿವಾರ ದೇವರ ಕಲೆರು ಬೊಕ್ಕ ಬ್ರಹ್ಮ ಶ್ರೀ ನಾರಾಯಣ ಗುರುಕುಲಿನ ಪ್ರಾರ್ಥನೆ ಮಲ್ತದು ಆಶೀರ್ವಾದ ನಟ್ಟೊಂದು ಕ್ರೀಡಾ ಜ್ಯೋತಿದ ಮೆರವಣಿಗೆ ನಡೆತಂಡು ಪೊಂಜಲಿನ ಕಬಡ್ಡಿ ವಿಶ್ವಕಪ್ ಗೆಂದಿನ ಭಾರತದ ಕೂಟದ ಸದಸ್ಯರು ಧನಲಕ್ಷ್ಮಿ ಪೂಜಾರಿ ಕ್ರೀಡಾ ಜ್ಯೋತಿದ ದುಂಬಾಳತೆ ವಹಿಸಿದ್ದರು ಉದೀಪನ ಲೇಸಿಡು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಪ್ರಧಾನ ಕಾರ್ಯಂತಿರು ಜೀವನ್ ಕುಮಾರ್ ತೊಕ್ಕೊಟ್ಟು ಎದುಕೊಂಡರು ಯೂನಿಯನ್ ಗುರ್ಕಾರರು ನವೀನ್ ಚಂದ್ರ ಡಿ ಸುವರ್ಣ ಗುರ್ಕಾರ್ಮಿಡು ಮೈಸೂರದ ಪೂಜಾರಿ ಫಿಶ್ ಲ್ಯಾಂಡ್ ಯಜಮಾನಿರು ಎಲ್ ಸುಧಾಕರ ಪೂಜಾರಿ ಗೊಬ್ಬದ ಕೂಟ ಉದೀಪನ ಮಲ್ತೇರು ಮಲ್ಲಪಿನೀರು ಸಿನಿಮಾ ನಟಿ ವಿಜಯ ರಾಘವೇಂದ್ರ ಪಾತಿರದು ಸಮಾಜ ಬುಲೆವುಡ್ನಾಂಡ ಸುರುಕು ನಮ ನರಮಾಣಿ ಆವಡು ಗೇನ ಇತ್ತು ನಕ್ಲಾದ ಬುಲೆದು ಬರ್ಪನ ಅಗತ್ಯ ಉಂಡು ಎಂದು ಪಂಡೇರು ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಪಾತಿರದು ಗೊಬ್ಬುಡ್ದು ಸಮಾಜ ಕಟ್ಟುನ ಒಟ್ಟು ಸೇರವನ ಕೆಲಸವನ್ನು ಸುಲಭಡು ಮಲ್ಪೊಲಿ ಕೋಟಿ ಚೆನ್ನೈರು ಸಮಾಜದ ಮಲ್ಲ ಆಸ್ತಿ ಗೊಬ್ಬುಲೆಡೆ ಅಕ್ಲು ಗೆಂದೊಂದು ಸೋತೊಂದು ಸಮಾಜಡು ಒಂಜಿ ಶಕ್ತಿಯಾದ ಮಿತ್ತು ಬತ್ತೇರು ಎಂದು ಪಂಡೇರು ನವೀನ್ ಚಂದ್ರ ಡಿ ಸುವರ್ಣ ಗುರ್ಕಾರ್ಮೆದ ಪಾತ್ರ ಪಂಡಿದು ಗೊಬ್ಬುಡು ಪಾಲ್ದೆತೊನ್ನ ಮಾತೆರೆಗ್ಲ ಎಡ್ಡೆಪ್ಪು ಬಯಕೆರು ಶ್ರೀನಾರಾಯಣ ಗುರು ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ಮಂಜುನಾಥ ಪೂಜಾರಿ ಗೆಜ್ಜಗಿರಿ ಕ್ಷೇತ್ರದ ಮರ್ಯಾದಿ ಗುರ್ಕಾರ್ಯರು ಪೀತಾಂಬರ ಹೆರಾಜೆ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್ ದುಂಬುದ ಶಾಸಕರು ರುಕ್ಮಯ್ಯ ಪೂಜಾರಿ ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕ್ಕರ್ಕೇರ ಸಂಘಟನಾ ಕಾರ್ಯಂತರು ಉದಯಚಂದ್ರ ಡಿ ಸುವರ್ಣ ಸುಧೀರ್ ಕುಮಾರ್ ವೈ ಗೊಬ್ಬುದ ಬಿರ್ಸೆರೈನ ಕೆಎಸ್ ಅಶೋಕ್ ದೀಕ್ಷಿತ್ ಪೂಜಾರಿ ಅನುಷ್ ಪ್ರಾಂಜಲ್ ಉದ್ಯಮಿ ವಿನಯಚಂದ್ರ ಡಿ ಸುವರ್ಣ ಪಾಲಿಕೆದ ದುಂಬುದ ಸದಸ್ಯರು ಕಿರಣ್ ಕೋಡಿಕಲ್ ಶ್ವೇತ ಪೂಜಾರಿ ಬಿರಿಬೇರೆ ಪೊಂಜಲಿನ ಸಂಘದ ಗುರುಕಾರ್ತಿ ಸುಮಲತೆಯನ್ ಸುವರ್ಣ ಗೀತಾಂಜಲಿ ಸುವರ್ಣ ಸೋಕಲಾಕ್ಷಿ ವೈ ಸುವರ್ಣ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕೇಂದ್ರ ಸಮಿತಿ ಗುರುಕಾರ್ಯರು ಕೆಟಿ ಸುವರ್ಣ ಪುತ್ತೂರು ಬಿಲ್ಲವ ಸಂಘದ ಗುರುಕಾರ್ಯರು ಸತೀಶ್ ಕೆಡಿಂಜೆ ಗೊಬ್ಬದ ಕೂಟದ ಸಂಚಾಲಕರು ಸದಾನಂದ ಪೂಜಾರಿ ಗೊಬ್ಬದ ಪಣವು ಗುರುಕಾರ್ಯರು ಜಯಪ್ರಕಾಶ್ ಗೊಬ್ಬಲಿನ ತರಬೇತಿದಾರರು ಪುರುಷೋತ್ತಮ ಪೂಜಾರಿ ಪ್ರಮಲಕುಮಾರ್ ಪಾಲ್ದೊಂಡೇರು. ಸಮಾಜ ಬೆಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಮೊದಲು ನಾಗರಿಕರಾಗಿ ನಂತರ ಮನುಷ್ಯರಾಗಿ ಜೊತೆಗೆ ಪ್ರಜ್ಞಾವಂತರಾಗಿ ಬೆಳೆಯುವಂಥ ಸಂದರ್ಭ ಇವಾಗ ಬಹಳ ಅಗತ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇದರ ಆಶ್ರಯದಲ್ಲಿ ನಡೀತಿರುವಂಥ ಈ ಕ್ರೀಡೋತ್ಸವ ಬರೀ ಆಟ ಆಡೋರ ಮನಸ್ಸಲ್ಲಿ ಮಾತ್ರ ಅಲ್ಲ, ಆಟವನ್ನು ನೋಡೋರ ಮನಸ್ಸಲ್ಲೂ ಕೂಡ ಒಂದು ಹುಮ್ಮಸ್ಸನ್ನು ತರಲಿ ಅಂತ ಆಶಿಸ್ತಾ, ಕ್ರೀಡೆಯ ಮೂಲಕ ಸಮಾಜವನ್ನು ಕಟ್ಟಲಿಕ್ಕೆ ಬೆಸಲಿಕ್ಕೆ ಒಂದು ದೊಡ್ಡ ಅವಕಾಶ ಇದು. ನಾವೆಲ್ಲರೂ ಕೂಡ ಅತ್ಯಂತ ಗೌರವದಿಂದ ನೋಡ್ತಾ ಇರುವಂಥ ಕೋಟಿ ಚೆನ್ನೈರು ಆಡ್ತಾ ಆಟ ಆಡ್ತಾ 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 ಅವಳಿ ಸಹೋದರರಾಗಿ ಬೆಳೆದು ಸಮಾಜದಲ್ಲಿ ಬಹುದೊಡ್ಡ ಶಕ್ತಿಯಾಗಿ ದೈವಿ ಸ್ವರೂಪರಾಗಿ ಅವಳಿ ವೀರಯೋಧರಾಗಿ ನಮ್ಮ ಮುಂದೆ ಕಂಡು ಬರೋದಕ್ಕೆ ಮೂಲ ಕಾರಣ ಯಾವುದು ಕೇಳಿದ್ರೆ ಅವರ ಆಟ ಅಂತೇಳಿ ಇತಿಹಾಸಗಳು ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಸೋತವರು ಗೆದ್ದವರು ಇದೊಂದು ಕ್ರೀಡಾಕೂಟ ಅಂತ ತಿಳ್ಕೊಳ್ಬೇಕು. ಈ ಕ್ರೀಡಾಕೂಟದ ಮೂಲಕ ಇಡೀ ಬಿಲ್ಲವ ಸಮಾಜಕ್ಕೆ ಶಕ್ತಿ ಬರಲಿ. ಈ ಕ್ರೀಡಾಕೂಟದ ಮೂಲಕ ಬಿಲ್ಲವ ಸಮಾಜದ ಕ್ರೀಡಾಕೂಟದ ಮೂಲಕ ಕರ್ನಾಟಕ ರಾಜ್ಯದ 60% ಹಿಂದುಳಿದ ವರ್ಗಕ್ಕೆ ಒಂದು ಉತ್ತೇಜನ ಮತ್ತು ಶಕ್ತಿ ಬರಲಿ ಅಂತೇಳಿ ಹಾರೈಸಿ, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ವತಿಯಿಂದ ಈ ಯುವ ಸಮುದಾಯವನ್ನು ಒಗ್ಗೂಡಿಸಬೇಕು, ಅವರಲ್ಲಿಂದು ಈ ಸಂಘಟನಾ ಒಂದು ಮನೋಭಾವ ಇನ್ನೂ ಹೆಚ್ಚುಗೊಳಿಸಬೇಕು ಎಂಬ ಉದ್ದೇಶದೊಂದಿಗೆ ಇಲ್ಲಿ ಜಾಗತಿಕ ಬಿಲ್ಲವ ಕ್ರೀಡಾಕೂಟ 2026 ಆಯೋಜಿಸಲಾಗಿದೆ. ಇದು ನಮ್ಮ ಸಮಾಜದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ನಡೆಯುವಂಥ ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ ಬಿಲ್ಲವರ ಕ್ರೀಡೋತ್ಸವ. ಸುಬ್ರಹ್ಮಣ್ಯ ಕುಲ್ಕುಂದಡು ಕುಮಾರಧಾರ ಸುದೇಕ ಮೀಯರ ಜತ್ತನ ಇರುವೇರು ಜವನಿರು ನೀರಿಡು ಮುರ್ಕುದು ತೀರ್ನ ಬೇಜಾರ್ದ ಸಂಗತಿ ಐತಾರ நடத்துதுண்டு. ಕಡಬ ತಾಲೂಕು ಸುಬ್ರಹ್ಮಣ್ಯ ಕುಲ್ಕುಂದಡು ಕುಮಾರಧಾರ ಸುದೇಕ ಮೀಯರ ಜತ್ತನ ಇರುವೇರು ಜವನಿರು ನೀರಿಡು ಮುರ್ಕುದು ತೀರ್ನ ಬೇಜಾರ್ದ ಸಂಗತಿ ಐತಾರ நடத்துதுண்டு. ತೀರ್ನಕ್ಲಿನ ಸುಳ್ಯ ತಾಲೂಕು ಕೊಲ್ಲಮುಗ್ರದ 39 ವರ್ಷ ಪ್ರಾಯದ ಹರಿಪ್ರಸಾದ್ ಬೊಕ್ಕ 28 ವರ್ಷ ಪ್ರಾಯದ ಸುಜಿತ್ ಪಂಡದು ಗುರುತು ಮಲ್ತುಂಡು. ಮದಿಮೆ ಆದಿಜಂದನ ಈ ಜವನಿರು ದೋಸ್ತಿನ ಒಟ್ಟಿಗೂ ಕುಮಾರಧಾರ ಸುದೇಟ ಮೀಯರೆ ಕುಲ್ಕುಂದುಗು ಪೋದಿತ್ತೇರೆ. ಸುಜಿತ್ ನೀಂದೆರೆ ನೀರಿಗೆ ಜತ್ತದು ನೀಂದೆರೆ ಗೊತ್ತಿಜಂದೆ ನೀರಿಡು ಮುರ್ಕುದಿರು ಅರೆನ ಬಚಾವ್ ಮಲಿಪೆರೆ ಹರಿಪ್ರಸಾದ್ ಸುದೇಕ್ ಜೈದೇರು ಆಂಡ ಇರುವೆರಿಗ್ಲ ಮಿತ್ತು ಬರಿಯರೆ ಆವಂದೆ ನೀರಿಡು ಮುರ್ಕುದು ಜೂವ ಕಲವಂದೇರು.
ഇരുവേരന ಪುಣ ಮಿತ್ತು ಹೋಯ್ತದಂಡು ಈ ಬಗೆಟ್ ಕೊಲ್ಲಮುಗ್ರು ಗ್ರಾಮದ ಜಯರಾಮ ಪನ್ಪನಾರ ಕೊರ್ನ ದೂರದಂಚ ಸುಬ್ರಹ್ಮಣ್ಯ ಪೊಲೀಸರು ಕೇಸ್ ಪಾಡ್ದಿರು. ಕುಡ್ಲಡು ತಾಪನೆ ಆತನ ಕಡೀರ್ದ ಕಾರ್ಖಾನೆ ಎಂಸಿಎಫ್ದ ಪುದರ್ ಬದಲ್ಪನೆಗೆ ಇಂಕನ ವಿರೋಧ ಉಂಡೊಂದು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಕುಡ್ಲಾಡು ಸುದ್ದಿಕೂಟೋಡು ಪಂತೇರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಬೋರ್ಡ್ ಐನಾತು ಬುಲಿಚ್ಚಿಲ ಆವೊಂದುಂಡು ಕೆಲವು ಕಾರ್ಖಾನೆಲು ಇತ್ತಿದ ಮಟ್ಟುಗೆ ಏರೊಂದಿತ್ತಿನ ನನ್ನ ಕೆಲವು ನೀಲೆಕಾಲೆ ಒಂದಿಲ್ಲ ಆಂಡ ಮುಲ್ಪ ಶುರು ಆತನ ಕಡೀರ್ದ ಕಾರ್ಖಾನೆ ಎಂಸಿಎಫ್ ದ ಪುದರ್ ಬದಲ್ಪನೆಗೆ ಇಂಕನ ವಿರೋಧ ಉಂಡು 51 ವರ್ಷಲಿನ ಪರತಿರಿ ಉಪ್ಪನ ಈ ಕಂಪನಿ ಕರಾವಳಿದ ಕಡೀರ್ದ ಕಾರ್ಖಾನೆ ಆದುಂಡು ಪಂಡೇರು. 15 ವರ್ಷ ಸರ್ಕಾರ 35 ವರ್ಷ ಖಾಸಗಿ ಯಜಮಾನಿ ಕಡಿತ್ತಂಡಲ ಇಡೆಮುಟ್ಟ ಏರ್ಲ ಪುದರ್ ಬದಲ್ಸಜೇರು. ಎಂಸಿಎಫ್ ಪುದರ್ನು ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಪಣದ ಪುದರ್ ದೀಪನೆಗೆ ಇಂಕನ ವಿರೋಧ ಉಂಡು ಆರ್ಪಂಡೇರು. ಮುಲ್ಪ ಕಾರ್ಖಾನೆ ಶುರು ಮಲ್ಪೆರೆ ಜಾಗೆ ಕೊರ್ನಕ್ಲು ಎಂಕುಲು ಕೊರೋನಾ ಪೊರ್ತುಡ್ಲ ನೀರು ಕೊರ್ದು ಕಾರ್ಖಾನೆ ಉರಿಪಾದ ಮಾರ್ಗ ಜಾಗೆ ನೀರು ಮಾತ ಎಂಕಣವು ಆಂಡ ದುಡ್ಡು ಮಲ್ತನಕ್ಲು ಅಕ್ಲು ಈ ಕಾರ್ಖಾನೆಗೆ ಪಾಕ ಸವಾಲ್ ಎದುರಾನಗ ಯಾನೇ ಸದನೋಡು ಪಾತಿರ್ದು ಕಾರ್ಖಾನೆ ಉರಿಪಾಯಿರ ಪ್ರಯತ್ನ ಮಾಡ್ತದೆ ಅಂಚದು ಒವ್ವೇ ಕಾರಣಗಳ ಈ ಕಂಪನಿದ ಪುದರ್ ಎಂಸಿಎಫ್ ಎಂದೇ ಉಪ್ಪುಡು ಈ ಬಗೆಟ್ ವಿಧಾನ ಪರಿಷತ್ ಪ್ರಶ್ನೆ ಪಾಡುವೆ ಎಂದು ಐವನ್ ಡಿಸೋಜಾ ಪಂಡೇರು. ಮಂಗಳೂರು ಪುದರ್ ಪಾಡ್ಜಿಂಡ ಜಿಲ್ಲಾಧಿಕಾರಿ ನಡುಕು ಪೊಗ್ಗೊಡು ಜವಾಬ್ದಾರಿ ಮಂತ್ರಿಯರಡಲ ಪಾತಿರುವ ಎಂದು ಐವನ್ ಡಿಸೋಜಾ ಪಂತೇರು. ಈ ಎದುರಾದಂತಹ ಪ್ರಶ್ನೆ ಇದು ಎಂಸಿಎಫ್ಗೆನೇ ಸಂಬಂಧಪಟ್ಟದಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ, ಬೆಳವಣಿಗೆಗಳಾಗ್ತವೆ, ಇದ್ದದ್ದು ಮೇಲೆ ಕೆಳಗೆ ಹೋಗ್ತಾ ಇದೆ. ಕೆಲವು ಕಾರ್ಖಾನೆಗಳು ಅಪ್ಗ್ರೇಡ್ ಆಗ್ತಾ ಇದೆ, ಕೆಲವು ಕಾರ್ಖಾನೆಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಇದೆಲ್ಲ ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಅವಾಗ ನಡೀತಾ ಇದೆ. ಆದರೆ ಯಾವ ಕಾರ್ಖಾನೆಗಳು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಯಿತು, ಅದರ ಮೂಲ ಹೆಸರುಗಳನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಉದಾಹರಣೆಗೆ ನಾವು ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಇವತ್ತು ಬೇರೆಯವರಿಗೆ ಗುತ್ತಿಗೆ ನೀಡಿದ್ರು. ಗುತ್ತಿಗೆ ಟು ರನ್, ನಾಟ್ ಟು ಸೆಲ್. ಅಲ್ಲಿ ಅದಾನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹಾಕಿದ್ರು. ತಮ್ಗೆಲ್ಲರೂ ಗೊತ್ತಿದೆ, ಅದರ ಕನ್ಸೆಷನಲ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನನ್ನ ಹತ್ರ ಇದೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅದರಲ್ಲಿ ಮೂಲದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಕೂಡದು, ಹೆಸರಿನಲ್ಲಿ ಹಿಡಿದು. ದಟ್ ಈಸ್ ದ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್. ಅದು ಅದಾನಿಯವರು ಕಟ್ಟಿಸಿದ್ದಲ್ಲ. ನಾವು ಜಾಗ ಕೊಟ್ಟದ್ದು, ನಾವು ಡಿಸ್ಪ್ಲೇಸ್ ಆಗಿದ್ದು, ನಾವು ಮರುಭೂಮಿಯಲ್ಲಿ ಹೋಗಿ ನಿಂತದ್ದು ಮತ್ತು ನಾವು ತ್ಯಾಗ ಮಾಡಿದ್ದು. ಅದೇ ರೀತಿಯ ಒಂದು ಸಮಸ್ಯೆ ಎಂಸಿಎಫ್ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಪಣಂಬೂರ್. ಮಂಗಳೂರಿನ ಜನತೆ 5 ದಶಕಗಳ ಅನ್ಯೋನ್ಯತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಇಂಥ ಹೆಸರನ್ನು ವಿಲೀನ ಹೆಸರಲ್ಲಿ ರಾತೋರಾತ್ರಿ ಇತಿಹಾಸದ ಕಸದ ಬುಟ್ಟಿಗೆ ಎಸೆದು ಎಂಸಿಎಫ್ ನೊಂದಿಗೆ ನಿಂತಿರುವಂತಹ ಪ್ರತಿಯೊಬ್ಬರಿಗೂ ಮಂಗಳೂರಿನ ಹಾಗೂ ರಾಜ್ಯದ ಜನತೆಗೆ ತೀವ್ರವಾದಂತಹ ನೋವು ಉಂಟಾಗಿದೆ. 500ಕ್ಕೂ ಹೆಚ್ಚು ಮಾಜಿ ಉದ್ಯೋಗಿಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದಾಗಿ ಇಲ್ಲೆಲ್ಲ ಕೂತಂದವರು ಎಂಸಿಎಫ್ ಹೆಸರನ್ನು ಉಳಿಸುವ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ. ಕೂಡಲೇ ಆಡಳಿತ ವರ್ಗ ಇಲ್ಲಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಎಂಬ ಹೆಸರಿನ ನಾಮಫಲಕವನ್ನು ಮರುಸ್ಥಾಪಿಸಬೇಕು ಎಂದು ನಾನು ಸಹಿತ ಎಲ್ಲರೂ ಸೇರಿ ಆಗ್ರಹಿಸಿದ್ದೇವೆ. ಮಗೆ ಅಹಾನ್ ಶೆಟ್ಟಿನ ಬಾರ್ಡರ್ 2 ಸಿನಿಮಾದ ಗೆಲ್ಮೆಗಾದ ನಟ್ಟು ನೆರೆ ಕುತ್ತಾರ್ ಕೊರಗಜ್ಜನ ಆದಿಸ್ಥಳಕ್ಕೂ ಬೈದೆ ಎಂದು ಹಿಂದಿ ಸಿನಿಮಾ ರಂಗದ ಪುದರ್ ಪೊಯ್ ನಟೆ ಸುನಿಲ್ ಶೆಟ್ಟಿ ಪಂತೇರು. ಆರು ಕುತ್ತಾರಡು ಮಾಧ್ಯಮದ ಕಡ ಪಾತಿರ್ದೇರು. ಹಿಂದಿ ಸಿನಿಮಾ ನಟಿ ಸುನಿಲ್ ಶೆಟ್ಟಿ ತುಳುನಾಡ ಕಾರಣಿಕದ ಕುತ್ತರ್ ಕೊರಗಜ್ಜನ ಕ್ಷೇತ್ರಕ್ಕೂ ಬತ್ತದು ವಿಶೇಷ ಪ್ರಾರ್ಥನೆ ಮಲ್ತಿದ್ದೇರು. ಈ ಪೊರ್ತುಡು ಆರು ಮಾಧ್ಯಮದ ಕಡ ಪಾತಿರ್ದು ಕುಡ್ಲಗ ಏರು ಬತ್ತನಲ ಕುತ್ತಾರ್ ಕೊರಗಜ್ಜನ ಆದಿಸ್ಥಳಕ್ಕೂ ಪೋವಂದಿಜ್ಜಿ ಕೊರಗಜ್ಜೆ ಅಕ್ಕನ ಇಚ್ಚಿಲೆನ್ ನಡಪಾವಿருந்து ನಂಬಿಕೆ ಬಲವಾದುಂಡು ಪಂಡೀರು. ಎನ್ನ ಮಗಿ ಮಗಳು ಮರ್ಮಯ್ಯ ಮಾತ ಬೈದಿರು ಎಂಕಲ ಬರಿಯರ ಭಾರಿ ಆಶೆ ಇತ್ತಂಡು ಅವು ಕೈ ಸೇರಿದಂಡು ಮಗೆ ಅಹಾನ್ ಶೆಟ್ಟಿನ ಭಾರಿ ಎದುರು ತೂವೊಂದು ಪುನಃ ಬಾರ್ಡರ್ 2 ಸಿನಿಮಾ ಬಿಡುಗಡೆ ಆವೊಂದುಂಡು ಆಯ್ತ ಗೆಲ್ಮೆಗಾದ ಆಶೀರ್ವಾದ ನಟ್ಟಿರ ಇಡೆಗೆ ಬೈದೆ. ತುಳು ಭಾಷೆ ಸಂಸ್ಕೃತಿನ ಲೋಕೋಗು ತೋಜಾವನ ಉದ್ದೇಶುಡು ಈ ತುರ್ತುಗೆ ಜೈ ತುಳು ಸಿನಿಮಾಡು ವೇಷ ಪಾಡ್ದೆ ತುಳು ಕನ್ನಡ ಸಿನಿಮಾಡು ಇತ್ತೆಗೆ ಬೇತೆ ಯೋಜನೆ ಇಜ್ಜಿಂದು ಸುನಿಲ್ ಶೆಟ್ಟಿ ಪಂಡಿರ. ಕುತ್ತರ್ ಕೊರಗಜ್ಜನ ಕ್ಷೇತ್ರದ ಪರವಾದ ಸುನಿಲ್ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬೊಂಬೈ ಉದ್ಯಮಿ ವಿವೇಕ್ ಶೆಟ್ಟಿ ಬೊಲ್ಯಗುತ್ತು, ಕುತ್ತಾರ ಕ್ಷೇತ್ರದ ಮಹಾಬಲ ಹೆಗ್ಡೆ, ದೇವಿಪ್ರಸಾದ್ ಶೆಟ್ಟಿ, ಶ್ರೀರಾಮ್ ರೈ ಒಟ್ಟುಗಿತ್ತೇರು. ದಾನಿ ಬತ್ತಾರ ಬಣ್ಣ ಮಾತೆಲ್ಲ ಬತ್ತಿನಕುಲು ಬರ್ಪೇರಿ ಏರು ಬತ್ತೆರಡಲ ಆರು ಅಕಲ್ನ ವಿಶ್ ಎಪ್ಪಲ ಫುಲ್ಫಿಲ್ ಮಲ್ಪೇರಿ ಎನ್ನ ಮಗಳು ಮಗೆ
ಮರಮಯ ಮೂವೆಲ್ಲ ಬೈದೇರು ಐಕಾತ್ರ ಈ ಸರ್ತಿ ಎಂಕ್ಲ ಬರೋಡಿಂದ ಮಸ್ತ್ ಮನಸ್ಸಿತ್ತು ಬೊಕ ಆಹಾನ್ನ ಫಿಲ್ಮೆಲ್ಲ ರಿಲೀಸ್ ಆವೊಂದುಂಡು ಬಾರಿ ಒಂಜಿ ವಾಲಟೈಲ್ ಇಂಡಸ್ಟ್ರಿ ಅವು ಮಿತ್ತು ತಿರ್ತು ಮಸ್ತ್ ಉಂಡು ಆಶೀರ್ವಾದ ಕೊರೋಡಿಂದ ಐಕಾತ್ರ ಬರ್ತೀನಿ ಬಾಕಿ ದಾಲತ್ತು ಬಾರ್ಡರ್ ಬಂದು ತುಳು ಒಂಜಿ ಮಲ್ತೆ ಜೈ ನಮ್ಮ ತುಳುರೆಗೆ ಆ ಥರ ಮಲ್ತೀನಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಮಾತೆರೆಗಳ ಗೊತ್ತಾವಡಿಂದ ಮಲ್ತೀನಿ ಬಾಕಿ ಅಂಚದಲ್ಲ ಪ್ಲಾನ್ಸ್ ಇಚ್ಚಿ ಕಲರ್ಸ್ ಕನ್ನಡ ಟಿವಿ ಚಾನೆಲ್ದ ಪುದರ್ ಪೊಯ್ ಕಾರ್ಯಕ್ರಮ ಬಿಗ್ ಬಾಸ್ ಸೀಸನ್ 12 ಐತಾರ ಮುಗಿತಲಾದಂಡೆ ಕನ್ನಡ ಸಿನಿಮಾ ರಂಗದ ಪುದರ್ ಪೊಯ್ ನಟೆ ಸುದೀಪ್ ನಡಪಾದಕೋರ್ನ ಈ ಕಾರ್ಯಕ್ರಮಟು ನಟೆ ಗಿಲ್ಲಿ ಗೆಂದಿದ್ದಾರೆ ತುಳುನಾಡದ ರಕ್ಷಿತಾ ಶೆಟ್ಟಿ ರನ್ನರ್ ಆಫ್ ಇನಾಮು ಗೆಂದಿದ್ದಾರೆ ಕಲರ್ಸ್ ಕನ್ನಡ ಟಿವಿ ಚಾನೆಲ್ದ ಪುದರ್ ಪೊಯ್ ಕಾರ್ಯಕ್ರಮ ಬಿಗ್ ಬಾಸ್ ಸೀಸನ್ 12 ಐತಾರ ಮುಗಿತಲಾದಂಡೆ ಕನ್ನಡ ಸಿನಿಮಾ ರಂಗದ ಪುದರ್ ಪೊಯ್ ನಟೆ ಸುದೀಪ್ ನಡಪಾದಕೋರ್ನ ಈ ಕಾರ್ಯಕ್ರಮಟು ನಟೆ ಗಿಲ್ಲಿ ಗೆಂದಿದ್ದಾರೆ ಅರೆಗೆ 4 ಕೋಟಿದ ಹೆಚ್ಚು ಓಟು ತಿಕ್ಕದ ನಾವು ಭಾರಿ ವಿಶೇಷ ಆದಿತ್ತಂದ್ರೆ ತುಳುನಾಡದ ರಕ್ಷಿತಾ ಶೆಟ್ಟಿ ರನ್ನರ್ ಆಫ್ ಇನಾಮ್ ಗಿಂದಿರು ಅಶ್ವಿನಿ ಗೌಡ ರಡನೇ ರನ್ನರ್ ಆಫ್ ಆದ 3 ಬೈದಿರು ನಟ ಗಿಲ್ಲಿಗೆ 5 ಲಕ್ಷ ರೂಪಾಯಿದ ಒಟ್ಟಿಗೂ ಪ್ರಾಯೋಜಕರನ್ನ ಭರ್ಜರಿ ಕೊಡುಗೆಲು ಬೈದರು ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರ್ ಉಡುಗೆರೆ ಆದ ಕೊಡ್ತಲು ಸುದೀಪೇರ್ನ ಕಡೆ ಹಿಡಿದು 10 ಲಕ್ಷ ರೂಪಾಯಿ ತಿಕ್ಕೊಂಡು ಗಿಲ್ಲಿ ಬುಕ್ ರಕ್ಷಿತಾ ಶೆಟ್ಟಿ ತಮಾಷದ ಕಲಾವಿದರದು ಕಾರ್ಯಕ್ರಮ ತೂಪನಕ್ರಿನ ಭಾರಿ ಗುಮನ ಹೋಯ್ತದೆ ದಿಂಜ ಅಭಿಮಾನಿಗಳನ್ನು ಪಡೆದಿದ್ದಾರೆ ರಕ್ಷಿತಾ ತುಳು ಭಾಷೆಡು ಪಾತಿರಂದು ಕೆಲವು ತುಳು ಶಬ್ದಗಳನ್ನು ಕನ್ನಡದ ಕಲೆಗೆ ಗೊತ್ತು ಮಲ್ತಂಡಲ್ಲ ಕೆಲವು ತಪ್ಪು ಪಾತಿರದು ತಮಾಷದ ಸಂಗತಿ ಆಯ್ನಲ್ಲ ನಡತದಂಡ ಕೆಲವು ಕಲಾವಿದರು ತಡಿತೊನ್ನ ಒಯ್ತಪತ್ತ ತೂಂಡ ಇಂಚಲ ಉಂಡಾದ ಜನ ಪ್ರಶ್ನೆ ಪಾಡುರಂಚ ಆದಿತ್ತಂಡು ಭಜನೆ ಒಂಜೇ ಪರಮ ಧರ್ಮ ಭಜನೆದ ಪುಣ್ಯ ಕಾರ್ಯೋಡು ಪಾಲ್ದು ಎನ್ನ ಜೀವನ ಮಾತ್ರ ಎತ್ತು ನಿಕ್ಲಿನ ಜೀವನಲ ಪಾವನ ಅಂದು ಭಜನೆ ಪನ್ಪನಕ್ಲೆಗ್ ಎಡಕ್ಕಳ ರಘುನಾಥ ಸೋಮಯಾಜಿ ಪಂತೇರು ಬಂಟ್ವಾಳ ಭಜನೋತ್ಸವ 2026 ಉದಿಪನ ಮಲ್ತದಾರ ಪಾತೇರಿಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ತಾಲೂಕು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಬೊಕ್ಕ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನ ಬಂಟ್ವಾಳದ ಒಟ್ಟು ಸಿರಿಗೆಡೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೊಕ್ಕ ಡಾಕ್ಟರ್ ಹೇಮಾವತಿ ಬಿ ಹೆಗ್ಗಡೆರ್ನ ಆಶೀರ್ವಾದದ ಒಟ್ಟಿಗೂ ಬಂಟ್ವಾಳ ಭಜನೋತ್ಸವ 2026 ಶನಿವಾರ ಬಂಟ್ವಾಳದ ತಿರುಮಲ ವೆಂಕಟರಮಣ ದೇವಸ್ಥಾನ ನಡೆತಂಡೆ ದುಂಬತ್ತ ದೇವರ ಕಟ್ಟಿಡಿದು ಶೋಭಾಯಾತ್ರೆ ಆಟಣೆ ಮಲ್ತಿದ್ದು ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ತಾರಾಯಿದರ್ಥದ ಮೆರವಣಿಗೆ ಉದಿಪನ ಮಲ್ತೇರು ಉದಿಪನಲ್ಲಿಸಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ ತಾಲೂಕು ಯೋಜನಾಧಿಕಾರಿ ಜಯಾನಂದ ಎದುಕೊಂಡಿರು ಬಂಟ್ವಾಳ ತಾಲೂಕು ಜನಜಾಗೃತಿ ವೇದಿಕೆದ ದುಂಬದ ಗುರುಕಾರ್ಯರು ಪ್ರಕಾಶ್ ಕಾರಂತ ಗುರುಕಾರ್ಮಿಡು ನರಿಕೊಂಬು ಭಯಂಕೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ರಘುನಾಥ ಸೋಮಯಾಜಿ ಬೊಕ್ಕ ಅರೆನ ಬುಡಿದಿ ಅರುಂಧತಿ ರಾವ್ ಬಂಟ್ವಾಳ ಭಜನೋತ್ಸವ 2026 ಉದಿಪನ ಮಲ್ತೇರ ಉದಿಪನದ ಬೆರಿಕೆ 36 ನಲಿಕೆ ಭಜನಾ ಕೂಟದ ಕ್ಲೆಡ್ದು ನಲಿಕೆ ಭಜನೆ ಶುರುವಾಂಡು ಜೀವನದ ಸುಂದರ ಪುಣ್ಯ ದಿನ ಒಂದು ಮಾತೆರ್ಲ ಸೇರಿದು ಭಾರತೀಯ ಸಂಸ್ಕೃತಿದ ಭಜನೆ ಮಲ್ತದರು ಭಜನೆ ಒಂಜೇ ಪರಮ ಧರ್ಮ ಒಂದಿಗೆ ಕಾರಣ ಆಯ್ನ ಧರ್ಮಸ್ಥಳದ ಮಾತಾ ಸಂಸ್ಥೆಲೆಗೆ ಸೊಲ್ಮೆ ಸಂದಾವೆ ಎನ್ನ ಜೀವನ ಮಾತ್ರ ಅತ್ತು ನಿಖಿಲಿನ ಜೀವನಲ ಪಾವನ ಆತನಂದು ರಘುನಾಥ ಸೋಮಯಾಜಿ ಉದೀಪನದ ಎಡ್ಡೆ ಪಾತೆರ ಪಂಡೀರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಾರ್ಯತ್ವವನ್ನ ನಿರ್ದೇಶಕರು ಅನಿಲ್ ಕುಮಾರ್ SS ಭಜನೆಡು ಪಾಲ್ದೆತೊನ್ನ ಮಾತರೆಗಳ ಭಗವದ್ಗೀತೆ ಬೂಕು ಬಟ್ಟೀರು ಅನಿಲ್ ಕುಮಾರ್ ರೆಗೆ ಸಮ್ಮನದ ಮರ್ಯಾದೆ ಮಲ್ತೇರು ಅನಿಲ್ ಕುಮಾರ್ ಪಾತೆರ್ದು ದೇಶ ವಿಶ್ವಗುರು ಆಯರೆ ಚೈತನ್ಯ ನಮ್ಮ ಸಂಸ್ಕೃತಿ ಸಂಸ್ಕಾರ ಇತ್ತೆ ಕಮ್ಮಿ ಆ ಒಂದು ಬತ್ತಂಡಲ ನನ್ನ ದುಂಬುದ ದಿನ ನಮ್ಮ ಸಂಸ್ಕೃತಿ ಸಂಸ್ಕಾರ ಪಿರ ಬುಲಿಚಿಲ ಆಪುಂಡು ಭಜನೆಡು ಪಾಲ್ದೆತೊನ್ನ ಅಲ್ಮೊಡ್ದು ಒಂದು ಸಾಧ್ಯ ಆಪುಂಡು ತರಬೇತಿ ಕುರುಪನ ಮಾತ್ರೆಗಳ ಸೊಲ್ಮೇಲು ಒಂದು ಆರ್ಪಂಡೇರು ಬೆಳ್ತಂಗಡಿ ತಾಲೂಕುಡು ಆಜಿಸಾರ ಜನಕ್ಕೂ ಭಜನ ತರಬೇತಿ ಕೊರನ ಸಂದೇಶ ಮದಡ್ಕದರೆಗೂ ಅರಣ ಬೊಡಿದಿ ಬೊಕ್ಕ ಇರ್ವೇರು ಜೋಕ್ಲಿನ ಒಟ್ಟುಗೂ ಸಮ್ಮನದ ಮರ್ಯಾದೆ ಮಲ್ತೇರ ಪ್ರಕಾಶ್ ಕಾರಂತಿರು ಗುರ್ಕಾರ್ಮೆದ ಪಾತ್ರ ಪಂಡದು ದೇಶದೊರ್ಮೆಡಿ ಈ ನಲಿಕೆ ಭಜನೆ ಬೆಳಗುಡು ಓಲ್ಲ ಉಪ್ಪುಲೆ ಎಂಚಲ ಉಪ್ಪುಲೆ ಮಾನವೀಯತೆ ಉಪ್ಪುನಕ್ಲ ಆಲೆ ಎಂದು ಪಂಡೇರ ಸುಜೀರ್ ಗುತ್ತು ಐತಪ್ಪಾಳುವ ತಿರುಮಲ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರಿರ ಅಶೋಕ್ ಶೆನಿ ಮುಕ್ತೇಸರಿರ ನಾಗೇಂದ್ರ ಶೆನಿ ಆಡಳಿತ ಮಂಡಳಿ ಸದಸ್ಯರ ಪ್ರಕಾಶ್ ಬಾಳಿಗ ಟ್ರಸ್ಟಿ ಬಸ್ತಿ ಮಾಧವ ಶೆನಿ ಜನಜಾಗೃತಿ ವೇದಿಕೆ ಮರ್ಯಾದಿ ಗುರ್ಕಾರ್ಯರು ರೊನಾಲ್ಡ್ ಪಾಣೇರು ಜನಜಾಗೃತಿ ವೇದಿಕೆ ಗುರುಕಾರ್ಯರು ಶ್ರೀನಿವಾಸ ಪೂಜಾರಿ ಡಾಕ್ಟರ್ ಶಶಿಕಲಾ ಸೋಮಯಾಜಿ ಜನಜಾಗೃತಿ ವೇದಿಕೆ ವಲಯ ಗುರುಕಾರ್ದಿ ಕೃಷ್ಣಕುಮಾರ್ ಪೂಂಜ ದಾನಿಲು ಸಂಜೀವ ಪೂಜಾರಿ ಗುರುಕೃಪ ಭಜನಾ ಪರಿಷತ್ ರಾಜ್ಯ ಗುರುಕಾರ್ಯ ಚಂದ್ರಶೇಖರ ಸಾಲ್ಯನ್ ಬಂಟ್ವಾಳ ತಾಲೂಕು ಗುರುಕಾರ್ಯರ ಮುರಳೀಧರ್ ರಾವ್ ದೇವಪ್ಪ ಕುಲಾಲ್ ಮಾಣಿಕ್ಯ ರಾಜ್ ಜೈನ್ ಒಗ್ಗ ಸದಾನಂದ ನಾವರ ಭುವನೇಶ್ ಪಚ್ಚಿನಡ್ಕ ಲೇಸ್ಡ್ ಪಾಲ್ದೆ ತೊಂಡೇರು
ಜೀವನ ಇವತ್ತು ಹೇಗ ದೀಪ ಬೆಳಗಿದೆ ಹಾಗೆ ಬೆಳಗ್ತದೆ. ತಾವು ಜೀವನದಲ್ಲಿ ಮಕ್ಕಳೇ ಇನ್ನಷ್ಟು ಭಜನೆಯನ್ನು ಮಾಡೋರಾಗಬೇಕು. ಭಜನೆ ಒಂದೇ ಪರಮ ಧರ್ಮ. ಭಜನೆಯ ಮೂಲಕ ದಿನ ಒಂದೊಂದು ಸಾಲು ಭಜನೆ ಹೇಳಿ ತಾವು ತಮ್ಮ ಜೀವನ ಮುಂದೆ ಸಾಗಿಸಬೇಕು. ಮುಂದಿನ ಭಾರತ ದೇಶ ಉಜ್ವಲವಾಗಿ ಬೆಳಗ್ತಕ್ಕಂಥದ್ದು ನಮ್ಮ ಜನ್ರೇಷನಿಂದ ಅಥವಾ ಇಲ್ಲಿರ್ತಕ್ಕಂಥ ಹಿರಿಯ ಜನ್ರೇಷನಿಂದ ಅಲ್ಲ, ನಮ್ಮ ಮುಂದಿರ್ತಕ್ಕಂಥ ಮುಂದಿನ ಈ ಪೀಳಿಗೆಯಿಂದ. ಹಾಗಾಗಿ ಅಂಥ ಪೀಳಿಗೆಯಲ್ಲಿ ಇಂಥ ಸಂಸ್ಕಾರವನ್ನು ಅದು ಭಜನೋತ್ಸವದ ಮೂಲಕ ಬೆಳೆಯುವ ಹಂತದಲ್ಲೇ ನೀಡ್ತಾ ಇದ್ದೇವೆ ಅಂದರೆ ನಾನು ಮೊದಲು ದೊಡ್ಡ ಧನ್ಯವಾದ ಕೃತಜ್ಞತೆಯನ್ನು ಪೋಷಕರಿಗೆ ಕೊಡ್ತಾ ಇದ್ದೇನೆ. ಇವತ್ತು ದಾಂಡ್ಯ ಯಾವ ರೀತಿ ಪಂಜಾಬಿನ ಒಂದು ದಾಂಡ್ಯ ಎಲ್ಲ ದೇಶದಾದ್ಯಂತ ಇವತ್ತು ಪ್ರಖರವಾಗಿ ಬರ್ತಾ ಇದೆ, ಅದೇ ರೀತಿಯಲ್ಲಿ ಈ ಕುಣಿತ ಭಜನೆಯು ಕೂಡ ನಮ್ಮ ದೇಶದಾದ್ಯಂತ ಪ್ರಖರವಾಗಿ ಬೆಳಿಬೇಕು. ನಮ್ಮ ಬಂಟ್ವಾಳದ ಪ್ರತಿ ಮನಗಳಲ್ಲಿ ಇದು ಬೆಳಗಬೇಕು, ಪ್ರತಿ ಭಜನಾ ಕೇಂದ್ರಗಳಲ್ಲಿ ಇದು ಆಗಬೇಕು ಹೇಳತಕ್ಕಂಥ ಆಶಯವನ್ನು ಹೇಳುತ್ತಾ ವಾಮಂಜೂರು ಮಂಗಳಜ್ಯೋತಿ ಶಾಲೆ ಕೈತಲ್ದ ಕೊರಗಜ್ಜ ದೈವದ ಗುಡಿನ ಮಾರ್ಗದ ಅಭಿವೃದ್ಧಿಗಾದ ಜರಿತಿದ್ದು ಹೊಸ ಗುಡಿ ಕಟ್ಟಾದಿರು. ಶನಿವಾರ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡಪಾದಿರು. ಕುಡ್ಲೆ ತಾಲೂಕು ವಾಮಂಜೂರು ಕೈತಲ್ದ ಕುಡುಪು ಗ್ರಾಮದ ಮಂಗಳಜ್ಯೋತಿ ಶಾಲೆದ ಕೈತಲಿ ಇತ್ತಿನ ಕೊರಗಜ್ಜ ದೈವದ ಗುಡಿನ ರಾಷ್ಟ್ರೀಯ ರಾಜಮಾರ್ಗ ಅಗೆಲ ಮಲ್ಪು ನಡೆದವರ ಜರಿತಿದ್ದು ಹೊಸ ಗುಡಿ ಕಟ್ಟದಂಡು. ಅಂದಾಜು 30 ಲಕ್ಷ ರೂಪಾಯಿ ಖರ್ಚಿಡು ಹೊಸ ಗೋಡೆ ಹೊಸ ಬರೆಗೋಡೆ ಕಟ್ಟದಂಡು. ಪಿರ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ಧಾರ್ಮಿಕ ವಿಧಿವಿಧಾನೊಳಗೆ ನಡತ್ತಂಡು. ಕುಡ್ಲದ ಖಾವಂದಿರು ಬೊಕ್ಕ ಐನ್ ಮೂಲಸ್ಥಾನದ ಗುರ್ಕಾರಿ ರೀತಿದು ಕರಿಯ ಕೆಲ್ಲಪುತ್ತಿಗೆ ದೈವದ ಕಾರ್ಯ ನಡಪಾಯರು. ಈ ಪೊರ್ತುಡು ಕರಿಯ ಕೆಲ್ಲಪುತ್ತಿಗೆ ಪತ್ತಿರ್ದೆ ಎಂಗ್ನ ದುಂಬುದ ಹಿರಿಯರ ನಂಬೊಂದು ಬೈದ್ನ ಕೊರಗಜ್ಜ ದೈವಕ್ಕೂ ಇತ್ತೆ ಎಂಗ್ಲು ಪೂಜೆ ಮಲ್ತೊಂದು ಬೈದ ಪಾಕಜನ ಭಕ್ತಿರು ಬರೊಂದುಲೇರು. ರಾಜಮಾರ್ಗ ಅಗೆಲ ಮಲ್ಪನಾಗ ದೈವದ ಗುಡಿನ ದೆಪ್ಪೊಡಾದ ಬೈದಂಡು. ಅಂಚದ ಹೊಸ ಗುಡಿ ಆದು ಶನಿವಾರ ಪ್ರತಿಷ್ಠೆ ಬೊಕ್ಕ ಕಲಶ ಮೈಪುನ ಗೆಲ್ಮೆಟ್ ನಡೆತದಂಡು. ರಾತ್ರಿ ಅಗೆಲು ಆಟಣೆ ಮಲ್ತದನೆಂದು ಪಂಡೇರು. ಊರ್ದ ಸುತ್ತಮುತ್ತದ ಭಕ್ತಿರು ಕೊರಗಜ್ಜನ ಇಂಬು ನಟ್ಟೊಂಡೇರು. ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ರಸ್ತೆ ಏನು ಇಲ್ಲಿ ವಿಸ್ತರಣೆ ಆಗಿ ಹೋಗ್ತದೆ ಆ ಬಾಬತ್ತು ನಾನು 3 ಹೆಜ್ಜೆ ಹಿಂದೆ ನಿಲ್ತೇನೆ. ನನಗೆ ಮುಂದಿನ ಇದು ಏನು 6 ಜನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ಅವರಿಗೆ ಅಪ್ಪಣೆ ಆಯಿತು. ಆ ಪ್ರಕಾರ ಇಲ್ಲಿ ಅಧಿಕಾರಿ ವರ್ಗದವರಿಂದ ಜಾಗ ತೋರಿಸಿ ಅವರ ಒಪ್ಪಿಗೆ ಪ್ರಕಾರ ಇವತ್ತು ಭವ್ಯವಾದ ಒಂದು ಶಿಲಾಮಯ ದೇವಸ್ಥಾನ ಆಗಿ ಪ್ರತಿಷ್ಠಾಪನೆ. ಪಡುಬಿದ್ರದ ಅಡ್ವೆ ನಂದಿಕೂರು ಕೋಟಿ ಚೆನ್ನಯ ಕಂಬಳ ಶನಿವಾರ ಕಾಂಡೆ ಶುರುವಾದ ಐತರ ಮುಗಿದ ನಾಂಡು 33ನೇ ವರ್ಷದ ಕಂಬಳೋಡು 179 ಜೋಡಿರಕಲು ಪಾಲಿಸಿದ ಕೋಟಿ ಕರೆ ನಕರೆಗೆ ಚೆನ್ನಯ ಕರೆ ನಂದಳಿಕೆಗೆ. ಉಡುಪಿ ಜಿಲ್ಲೆ ಪಡುಬಿದ್ರದ ಅಡ್ವೆ ಕಂಬಳದ ಕಂಡುಡು ಅಡ್ವೆ ನಂದಿಕೂರು ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಉದಿಪನಾದ ಐತರ ಮುಗಿತಲಾಂಡು 33ನೇ ವರ್ಷದ ಕಂಬಳೋಡು 179 ಜೋಡಿರಕುಲು ಪಾಲಿಸಿದ. ಕನಪಲಯಡಿ ಎಣ್ಮ ಜೋಡು ಅಡ್ಡಪಲಯಡಿ 16 ಬಲ್ಲು ಮಲ್ಲಿಟ್ಟು 17 ನಾಯಿರು ಮಲ್ಲಿಟ್ಟು 22 ಬಲ್ಲು ಎಲ್ಲಿಟ್ಟು 35 ನಾಯಿರು ಎಲ್ಲಿಟ್ಟು 77 ಜೋಡಿರಕುಲು ಇತ್ತ.
ಕನಪಲೈಡು ಬಾರ್ಕೂರು ಶಾಂತರಾಮ ಶೆಟ್ಟಿ, ಬೈಂದೂರು ಸಸಿಬಿತ್ಲು ವೆಂಕಟ ಪೂಜಾರಿ, ಕುಂಡೋಳಿ ಶ್ರೀ ದುರ್ಗನಿಲಯ ಸುಧೀರ್ ಪದ್ಮನಾಭ ಶೆಟ್ಟಿ, ಕುತ್ಯರ್ಕೇಂಜ ಅಬ್ಬೆಟ್ಟುಗುತ್ತು ಸಾಯಿನಾಥ ಶೆಟ್ಟಿ, ಬೋಳಾರ ತ್ರಿಶಾಲ್ ಕೆ ಪೂಜಾರಿ, ರಾಯಿ ಶೀತಲ ಅಗರಿ ರೂಪ ರಾಜೇಶ್ ಶೆಟ್ಟಿ, ನಿಡ್ಡೋಡಿಕಾನ ರಾಮಸುವರ್ಣ, ಉಚ್ಚಿಲ ಮಹಾಲಿಂಗೇಶ್ವರ ಪ್ರಸನ್ನ ಪಡುಮನೆ, ಸಚಿನ್ ಶೈಲೇಶ್ ಶೆಟ್ಟಿ ಇಂಜ ಎಣ್ಮ ಜನತ ಎರುಕುಲು ಸಮಾಧಾನಕರ ಇನಾಮುಗ್ ಸಂಧ್ಯ ಅಡ್ಡಪಲೈಡು ನಾರಿಗುತ್ತು ಕುವೆತ್ತಬೈಲು ಸಂತೋಷ್ ರೈ ಬೋಳ್ಯಾರ್ನ ಎರುಕುಲು ಸುರುತೈನಮು ಬೊಕ್ಕ ನಾರಾವಿ ರಕ್ಷಿತ್ ಜೈನರ್ನ ಎರುಕುಲು ರಡ್ಡನಿ ಇನಾಮು ಗೆಂದ್ಯ ಬಲ್ಲುಮಲ್ಲೆಡು ನಕ್ರೆ ಮಹೋದರ ನಿವಾಸ ತುಕ್ರ ಭಂಡಾರಿಯರ್ನ ಎರುಕುಲು ಒಂಜನಿ ಇನಾಮು ನಂದಳಿಕೆ ಶ್ರೀಕಾಂತ್ ಭಟ್ರನ ಎ ಎರುಕುಲು ರಡ್ಡನಿ ಇನಾಮುಗ್ ಸಂಧ್ಯ ಬಲ್ಲೆಯಲ್ಲಿಟ್ಟು ಬೊಳುವಾಯಿ ಪೆರೋಡಿ ಪುತ್ತಿಗುತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿಯರ್ನ ಬಿ ಎರುಕುಲು ಸುರುತೈನಾಮು ಶಿಬರೂರು ಮುಟ್ಟಿಕಲ್ ಕೀರ್ತನ್ ರಾಜೇಶ್ ಪಾಣಾರ ಮೇರ್ನ ಎರುಕುಲು ರಡ್ಡನಿ ಇನಾಮು ಗೆಂದ್ಯ ನಾಯರ್ ಮಲ್ಲೆಟ್ಟು ಎಣ್ಪ ಬಡಗಬಟ್ಟು ಕಲ್ಲಕ ಪಾಪು ಶ್ರೀಕ ಸಂದೀಪ್ ಶೆಟ್ಟಿಯರ್ನ ಎರುಕುಲು ಒಂಜನಿ ಇನಾಮು ಬೊಕ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳೆರ್ನ ಎರುಕುಲು ರಡ್ಡನಿ ಇನಾಮುಗ್ ಸಂಧ್ಯ ನಾಯರಿಯಲ್ಲಿಟ್ಟು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿಯರ್ನ ಬಿ ಎರುಕುಲು ಸುರುತೈನಾಮು ಬೊಕ ಅಡ್ಚಿಲ್ಸ್ ಹರೀಶ್ ನಾಯ್ಕರ್ನ ಎರುಕುಲು ರಡ್ಡನಿ ಇನಾಮು ಗೆಂದ್ಯ ಮುಗಿತರಲ್ಲಿ ಎಷ್ಟು ಬಿನ್ನೀರ್ ಬೊಕ ಕೋಟಿ ಚೆನ್ನಯ ಕಂಬಳ ಸಮಿತಿದ ಪದಾಧಿಕಾರಿಗಳು ಸದಸ್ಯರಿದ್ದು ಇನಾಮುಲಿನ ಬಟ್ಟಿಯರು. ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಮಠ ಪರ್ಯಾಯ ಉಚ್ಚಯದಲ್ಲಿಗಳು ಶನಿವಾರ ನಡುರಾತ್ರಿ ಕರೆದು ರಡ್ಡರಿ ಗಂಟೆಗೆ ಜೋಡು ಕಟ್ಟಿಡಿದು ಶ್ರೀಕೃಷ್ಣ ಮಠ ಮುಟ್ಟ ಗಡ್ದದ ಮೆರವಣಿಗೆ ನಡಪಾದಿದ್ದೇರು. ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಮಠ ಪರ್ಯಾಯ ಉಚ್ಚಯದಲ್ಲಿಗಳು ಶನಿವಾರ ನಡುರಾತ್ರಿ ಕರೆದು ರಡ್ಡರೆ ಗಂಟೆಗೆ ಜೋಡು ಕಟ್ಟಿಡಿದು ಶ್ರೀಕೃಷ್ಣ ಮಠ ಮುಟ್ಟ ಗಡ್ದದ ಶೋಭಾಯಾತ್ರೆ ಆಚರಣೆ ಮಾಡ್ತಿದ್ದೇರು. ದಂಡ ತೀರ್ಥೊಡು ಮೀದು ಶುದ್ಧ ಅದು ಪೊಸ ದುತ್ತೈತುಡು ಬತ್ತನ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿರನು ಸಿಂಗಾರ ಮಲ್ತನ ದಂಡಿಗೆಡು ಕುಲ್ಲಾದ ದಂಡಿಗೆದ ಒಟ್ಟುಗು ಮೆರವಣಿಗೆ ಪಿದಾಂಡು ಕೋರ್ಟ್ ಮಾರ್ಗ ದುಂಬುದ ತಾಲೂಕು ಆಫೀಸ್ ದುಂಬುದ ಡಯಾನ ಮಾರ್ಗ ಕಲ್ಪನಟ್ ಸಿನಿಮಾ ಟಾಕೀಸ್ ಐಡಿಯಲ್ ಸರ್ಕಲ್ ತೆಂಕಪೇಟೆ ಆದ ಮೆರವಣಿಗೆ ರಥ ಬೀದಿಗೆ ಬತ್ತಂಡು ಅಷ್ಟಮಠದ ಸ್ವಾಮೀಜಿರು ಮೇನೆಲೆಡು ಕುಲ್ಲುದು ಮೆರವಣಿಗೆಡು ಪಾಲೆ ತೊಂಡಿರು ಚೆಂಡೆ ಡೋಲು ಕೊಂಬು ಕಾಳೆ ವಾದ್ಯಮೇಳ ಗೊರವೆರ ನಲಿಕೆ ಮರಕಾರ ನಲಿಕೆ ಪಿಲಿಯೇಸ ಕಂಗೀಲ್ ನಲಿಕೆ ಗೊಂಬೆ ನಲಿಕೆ ಡುಲು ನಲಿಕೆ ವೀರಗಾಸೆ ಯಕ್ಷಗಾನ ತುಳುನಾಡ ಜನಪದ ನಲಿಕೆಲು ಇಂಚ ಸೊಂಪೊಡ್ದು ಹೆಚ್ಚ ನಲಿಕೆದ ಕೂಟದಗಳು ಮೆರವಣಿಗೆಡಿತ್ತೇರು. ಅವರ ಮೂಲಕ 2 ವರ್ಷಗಳಿದ್ದು ಈ ಒಂದು ಪರ್ಯಾಯವನ್ನು ಸಮರ್ಥಿಸಿ ಹಸ್ತಾಂತರ ಮಾಡಿದ್ದಾರೆ.
ಎಂಕ್ಲಿನ ಶಿರೂರು ಪರ್ಯಾಯಡು ವೇದೋಲಿನ ಒರಿಪಾಯರ ಶ್ರೀಕೃಷ್ಣ ಮಠಡು ಬುಡಂದೆ ವೇದ ಪಾರಾಯಣ ನಡಪಾಯರ ಸಂಕಲ್ಪ ಮಲ್ತದನದು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಪಂತಾರೆ. ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಪರ್ಯಾಯ ಶುರು ಮಲ್ತದ್ದು ನಡಪಾಯಿನ ದರ್ಬಾರ್ಡ್ ಆರ ಆಶೀರ್ವಚನ ಕೊರಿಯರು. ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಮಠ ಪರ್ಯಾಯ ಐತಾರ ಪುಲ್ಯಕಾಂಡೆ ಶುರುವಾತದು. ಅಧಿಕಾರದ ತುನಿಯರ ಶೋಭಾಯತೆಡು ಬತ್ತನ ಶಿರೂರು ಮಠಾಧೀಶರು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಶುರುಕು ಕನಕನ ಕಂಡಿಡು ಶ್ರೀಕೃಷ್ಣ ದೇವರೇನು ತೂದು ಪೂಜೆ ಸಂದಾಯರು. ಮಠದ ಮುಖ್ಯ ಬಾಕಿಲ್ಡು ಪುತ್ತಿಗೆ ಪರ್ಯಾಯ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬೊಕ್ಕ ಕಿರಿಯ ಸ್ವಾಮೀಜಿ ಶ್ರೀ ಸುಶ್ರೀಂದ್ರ ತೀರ್ಥ ಸ್ವಾಮೀಜಿ ಶಿರೂರು ಸ್ವಾಮೀಜಿರನ್ನು ಎದುಕೊಂಡೇರು. ನವಗ್ರಹ ಕಂಡಿಡು ಶ್ರೀಕೃಷ್ಣ ದೇವರೇನು ತೂದು ಸರ್ವಜ್ಞ ಪೀಠ ಏರಿಯರು. ಸಂಪ್ರದಾಯದಂಚ ಅಕ್ಷಯ ಬಾಜನ ತಟ್ಟಗ ಬೊಕ್ಕ ತರ್ಕೊಲನ್ನು ಪುತ್ತಿಗೆ ಸ್ವಾಮೀಜಿಯರು ಕೊರಿಯರು. ಮೈಸೂರು ಅರಂತಲ್ದ ಯದುವೀರ ಕೃಷ್ಣದತ್ತ ಒಡೆಯರ್ ಈ ಪೊರ್ತುರಿತ್ತೇರು. ಸುರುತ ದರ್ಬಾರ್ಡ್ ಶಾಸಕರ ಯಶಪಾಲಿ ಸುವರ್ಣ ಎದುಕೊಂಡೇರು. ಪರ್ಯಾಯ ಶಿರೂರು ಮಠಾಧೀಶರು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಈ ಸರ್ತಿದ ಇಂಕಲ್ನ ಶಿರೂರು ಪರ್ಯಾಯಡು ವೇದೋಲಿನ ಒರಿಪಾವನ ಲೆಕ್ಕೊಡು ಬುಡಂದೆ ವೇದ ಪಾರಾಯಣ ನಡಪಾಯರ ಸಂಕಲ್ಪ ಮಲ್ತದನ. ವೇದುಲು ಪರಮಾತ್ಮಗ ಪ್ರೀತಿದವು ಐದ ರಕ್ಷಣೆ ಬೊಕ್ಕ ಪೋಷಣೆ ಹಿಡಿದು ಪರಮಾತ್ಮಗ ತೃಪ್ತಿ ಆಪುಡು ಅಂಚಾದಿ ಇಂಕ್ಲು ವೇದ ಬೊಕ್ಕ ವೇದ ಪಂಡಿತರನ್ನು ಪೋಷಣೆ ಮಲ್ಪುವ ಅಂತ ಪಂಡೇರು. ಜನಕ್ಲು ವಿಶ್ರಾಂತಿಗೆ ಬೇತೆ ಓಡೆಗ್ಲ ಪೋಪನ ಬದಲು ಕೃಷ್ಣ ಮಠಕ್ಕೂ ಬತ್ತದು ಪೂಜೆ ಮಲ್ತದ್ದು ಕೃಷ್ಣನ ಪೂಜೆ ಮಲ್ಪನಾಗ ಭಗವಂತನ ಗೇನ ಮೂಡುಂಡು ಅಪಗ ನಮ್ಮ ತಪ್ಪುಲಿನ ಮಲ್ಪಂದೆ ಧರ್ಮ ಮಾರ್ಗೊಡುಪುವ. ಶ್ರೀಕೃಷ್ಣಗ ಭಕ್ತಿಡು ಒಂಜಿ ಇರೆ ತುಳಸಿ ಅರ್ಪಣೆ ಮಲ್ತಂಡಲ ಯಾವುದು ಒಂದು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಪಂಡೇರು. ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ, ಪಲಿಮಾರ್ ಮಠದ ಶ್ರೀ ವಿದ್ಯಾಧೀಶ ತೀರ್ಥ, ಕಾಣಿಯೂರು ಶ್ರೀ ವಿದ್ಯಾವಲ್ಲಭ ತೀರ್ಥ, ಸೋದಿ ಶ್ರೀ ವಿಶ್ವವಲ್ಲಭ ತೀರ್ಥ, ಅದಮಾರ್ ಶ್ರೀ ಈಶಪ್ರಿಯ ತೀರ್ಥ, ಮೈಸೂರು ಅರಂತಲ್ದ ಯದುವೀರ ಕೃಷ್ಣದತ್ತ ಒಡೆಯರ್, ಪರ್ಯಾಯ ಎದುಕೊನ್ನ ಸಮಿತಿಯ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ, ದುಂಗುದ ಮಂತ್ರಿ ಪ್ರಮೋದ್ ಮಧ್ವರಾಜ್, ಸಹಕಾರಿ ರಂಗದ ಜಯಕರ ಶೆಟ್ಟಿ ಇಂದ್ರಾಳಿ ಪಾಲ್ದೆತೊಂಡರು. ಮಟ್ಟಾರ್ ರತ್ನಾಕರ ಹೆಗ್ಡೆ ಸೊಲ್ಮೆ ಸಂದಾಯರು. ಅಮೃತೇಶ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಿಮ್ಮ ಪರ್ಯಾಯದ ಕಾಲದಲ್ಲಿ ತಾವೆಲ್ಲರೂ ಸೇರಿ ಜನರನ್ನು ಸಂತೋಷಪಡಿಸಲಿಕ್ಕೆ ಈಗ ಎಲ್ಲರಿಗೆ ಒಂದು ರಿಲ್ಯಾಕ್ಸ್ ಬೇಕು, ಸಂತೋಷ ಆಗಬೇಕು ಅಂತ ಹೇಳಿದರೆ ಆ ರಿಲ್ಯಾಕ್ಸ್ ಯಾವಾಗ ಆಗೋದು? ನಿಮಗೆ ರಜೆ ಸಿಕ್ಕಿದಾಗ ಎಲ್ಲ ಆಗ್ತದೆ. ಆದರೆ ರಜೆ ಸಿಕ್ಕಿದಾಗವೂ ಕೂಡ ನೀವೆಲ್ಲೆಲ್ಲೋ ತಿರುಗ್ತೀರಿ. ಎಲ್ಲೆಲ್ಲೋ ತಿರುಗುವ ಬದಲು ಕೃಷ್ಣ ಮಠದಲ್ಲಿ ಕೃಷ್ಣನ ಸೇವೆ ಮಾಡಿ. ಕೃಷ್ಣನ ಸೇವೆ ಮಾಡಿದಾಗ ನಿಮಗೆ ಭಗವಂತನ ಪ್ರಜ್ಞೆ ಉಂಟಾಗ್ತದೆ. ಪ್ರಜ್ಞೆ ಉಂಟಾದ ಮೇಲೆ ತಪ್ಪು ಮಾಡಲಿಕ್ಕಿಂತ ಹಿಂದೆ ದೇವರಿದ್ದಾನೆ, ದೇವರು ಈ ರೀತಿ ತುಂಬ ದೇವರು ನಮಗೆ ತೋರಿಸಿಕೊಡ್ತಾನೆ, ಆ ಒಂದು ಭಯದಿಂದ ನಾವು ತಪ್ಪು ಮಾಡೋದಿಲ್ಲ, ಧರ್ಮದ ಮಾರ್ಗದಲ್ಲಿ ಇರ್ತೇವೆ. ಆಗ ಲೋಕರಾಷ್ಟ್ರಕ್ಕೆ ಒಳಿತಾಗ್ತದೆ. ಇದರ ಜೊತೆ ಜನಾರ್ದನನನ್ನು ಪ್ರೀತಿಸಬೇಕು, ಅವನನ್ನು ಸಂತೋಷಪಡಿಸಬೇಕು. ಆಚಾರ್ಯ ಮಧ್ವರು 8 ಶತಮಾನಗಳ ಹಿಂದೆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಹಾಗೆ ಶ್ರೀ ಪರಮಾತ್ಮನ ಪೂಜೆ ಮಾಡುವುದಕ್ಕಾಗಿ 8 ಮಠಗಳನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ವಿಶೇಷತೆ ಅಂದರೆ ಶ್ರೀ ಕೃಷ್ಣನ ಪೂಜೆ ಮಾಡುವ ಅಧಿಕಾರ ಅಷ್ಟಮಠದ ಯತಿಗಳಿಗೆ ಮಾತ್ರ ಇರುತ್ತದೆ. ಅದರಲ್ಲೂ ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯದ ಶ್ರೀಗಳೇ ಶ್ರೀಕೃಷ್ಣನ ಪ್ರಧಾನ ಪೂಜೆಯನ್ನು ಮಾಡುತ್ತಾರೆ. ಆರಂಭದಲ್ಲಿ 2 ತಿಂಗಳಿಗೆ ಒಮ್ಮೆ ಇದ್ದ ಪರ್ಯಾಯವನ್ನು ಸೋದ್ದ ಮಠದ ವಾದರಾಜ ಯತಿಗಳು 2 ವರ್ಷಕ್ಕೆ ಒಮ್ಮೆ ಎಂದು ಬದಲಾಯಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಉಡುಪಿಯ ಅಷ್ಟಮಠಕ್ಕೂ ಸಹವರ್ಧಿತವಾದ ಸಂಬಂಧ ಬೆಳೆದುಕೊಂಡು ಬಂದಿದೆ. ನಾನು 20ನೇ ವರ್ಷದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕೃತನಾದಾಗ ನನಗೆ ಮಾರ್ಗದರ್ಶನ ನೀಡಿದರು ಪೇಜಾವರ ಮಠದ ಶ್ರೀ ವಿಶ್ವತೀರ್ಥ ಶ್ರೀಪಾದಂಗಳವರು. ಆವಾಸ ಮಠದ ಎಲ್ಲ ಯತಿಗಳು ತಮ್ಮ ಪರ್ಯಾಯ ಮಠ ಪೂರ್ವ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಶ್ರೀ ಸ್ವಾಮಿ ದರ್ಶನ ಪಡೆದು ನಮ್ಮನ್ನು ಆಶೀರ್ವದಿಸ್ತಾ ಬಂದಿದ್ದಾರೆ. ಮೈಸೂರು ಅರಮನೆ, ಮೈಸೂರು ಸಂಸ್ಥಾನಕ್ಕೂ ಉಡುಪಿಗೆ ಇರ್ತಕ್ಕಂಥ ಒಂದು ಸಂಬಂಧ ಭಾಳ ಒಂದು ನಿಕಟವಾದಂಥ ಸಂಬಂಧ ಇದೆ. 200 ವರ್ಷ ಹಿಂದೆಯಿಂದನೂ ಕೂಡ ಸತತವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥ ಒಂದು 2 ಸಂಸ್ಥೆಗಳು ಜೊತೆಗೆ ಬೆಳೆದಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು ಸಂಗತಿ. ಉಮ್ಮಡಿ ಕೃಷ್ಣಾಜೋಡಿಯರವರ ಕಾಲದಲ್ಲೂ ಇಲ್ಲಿಗೆ ಬಂದಿದ್ದರು. ಧರ್ಮಸ್ಥಳಕ್ಕೆ ಪ್ರಥಮ ಒಂದು ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡಿ ಕುಕ್ಕೆಗೆ ಬಂದು ನಂತರ ಶೃಂಗೇರಿಗೆ ಬಂದು ನಂತರ ಇಲ್ಲಿ ಉಡುಪಿಗೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಆ ಒಂದು ಎಲ್ಲ
ಆಭರಣಗಳನ್ನು ಅವರು ದಾನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಇಲ್ಲಿ ಮತ್ತು ಧರ್ಮಸ್ಥಳಕ್ಕೆ ವಿನಂತಿ ಮಾಡ್ತಾರೆ, ಒಂದು ಯಕ್ಷಗಾನ ತಂಡವನ್ನು ನಮ್ಮ ಮೈಸೂರು ಅರಮನೆಗೆ ನೀವು ಕಳಿಸ್ಬೇಕು ಅಂತ. ಯಾಕಂದರೆ ಮೈಸೂರು ಅರಮನೆಯ ಒಂದು ದರ್ಬಾರದಕ್ಕೂ ಕೂಡ ಆ ಒಂದು ಯಕ್ಷಗಾನ ಒಂದು ಪ್ರದರ್ಶನ ಆಗಬೇಕು ಅಂತ ಅವರು ವಿನಂತಿ ಮಾಡ್ತಾರೆ. ಅದಾದ ನಂತರ ನಾಲ್ವಡಿ ಕೃಷ್ಣ ಒಡೆಯರ್ ಅವ್ರ ಕಾಲದಲ್ಲಿರ್ಬೋದು, ಅವ್ರ ತಂದೆಯಾದಂಥ ಚಾಮರಾಜ ಒಡೆಯರ್ ಕಾಲದಲ್ಲಿರ್ಬೋದು, ಅನೇಕ ಒಂದು ಕಥೆಗಳಿದ್ದಾವೆ. ನಮ್ಮ ಮೈಸೂರು ಅರಮನೆ ಮೆಟ್ಲು ಹತ್ತುವಾಗ ನಾವು ಪಾಲಿಮಾರ್ ಮಠ ಮತ್ತು ಪುತ್ತಿಗೆ ಮಠದ ಒಂದು ಚಿತ್ರಗಳು ನೋಡ್ತಾನೆ ನಾವು ಎಂಟರ್ ಆಗೋದು. ಸೊ ಅದಕ್ಕಾಗಿ ಆ ಪಿಕ್ಚರ್ಗಳು ಅಂದರೆ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಕಾಲದಲ್ಲಿ ಪಾಲಿಮಾರ್ ಮಠದ ಶ್ರೀಪಾದಂಗಳವರು ಮೈಸೂರು ಅರಮನೆಗೆ ಬಂದು ಅಲ್ಲೇ ಪೂಜೆ ಸಲ್ಲಿಸಿದ್ರು. ಪುತ್ತಿಗೆ ಮಠದ ಶ್ರೀಪಾದಂಗಳವರು ಬೆಂಗಳೂರು ಅರಮನೆಗೆ ಬಂದು ಪೂಜೆ ಸಲ್ಲಿಸಿರ್ತಕ್ಕಂಥ ಚಿತ್ರಗಳು ಇವತ್ತವರೆಗೂ ಅಲ್ಲೇ ಅರಮನೆ ಒಂದು ಮೆಟ್ಲು ನಾವು ಒಳಗೆ ಬರುವಾಗ ಅಲ್ಲಿದೆ. ಕೋಣಾಜೆ ಬೊಲ್ಮದ ಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರಡು 7ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ಐತರ ಚಂಡಿಕಾ ಯಾಗದ ಒಟ್ಟುಗು ನಡತಂಡೆ. ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ ಭಜನಾ ಸಂಕೀರ್ತನೆ ಉದೀಪನ ಮಲ್ತೇರು. ಉಳ್ಳಾಲ ತಾಲೂಕು ಕೋಣಾಜೆ ಬೊಲ್ಮದ ಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರಡು 7ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ಐತಾರ ಆಚರಣೆ ಮಲ್ತಿದ್ದೇರು. ಕಾಂಡೆ ಸಾಮೂಹಿಕ ಪ್ರಾರ್ಥನೆ, ಗಣಹೋಮ, ಉಳ್ಳಾಲ್ದಿ ಅಮ್ಮನ ಕಲಶ ಪ್ರತಿಷ್ಠೆ, ನವಕ ಕಲಶಾಭಿಷೇಕ, ಅಲಂಕಾರ ಪೂಜೆ, ಪೂತ ಪೂಜೆ ನಡತಂಡು. ಕ್ಷೇತ್ರ ಗುರುಕಾರ್ಯರು ಪ್ರಸಾದ್ ರೈ ಕಲ್ಲಿಮಾರ್ ಕೋಣಾಜೆ ಹೊಸಮನೆ ಬೊಕ್ಕ ವಿಜಯಲಕ್ಷ್ಮಿ ಪೀರೈ ಸೇವಾ ಕರ್ತುಲಾದ ಚಂಡಿಕಾ ಯಾಗ ಆಚರಣೆ ಮಲ್ತಿದ್ದೇರು. ಮಧ್ಯಾಹ್ನ ಯಾಗದ ಪೂರ್ಣಾಹುತಿ ಮಲ್ತು ನಡೆದ ಬೊಕ್ಕ ಮಧ್ಯಾಹ್ನದ ಪೊರ್ತು ಕಂತು ನಡೆ ಮುಟ್ಟ ಭಜನಾ ಸಂಕೀರ್ತನೆ ನಡತಂಡು. ದುರ್ಗಾ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ದ ವ್ಯವಸ್ಥಾಪಕ ನಿರ್ದೇಶಕರು ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ ಬೊಕ್ಕ ಅನುಸೂಯ ಎಸ್ ಶೆಟ್ಟಿ ಭಜನಾ ಸಂಕೀರ್ತನೆ ಉದೀಪನ ಮಲ್ತೇರು. ನುಪ್ಪು ಪ್ರಸಾದ ಆಟಣೆ ಮಲ್ತಿದ್ದೇರು. ಬೊಲ್ಮ ಉಳ್ಳಾಲ್ದಿ ಅಮ್ಮನ ಕ್ಷೇತ್ರದ ಪ್ರಧಾನ ಕಾರ್ಯಂತಿರು ರವೀಂದ್ರ ರೈ ಕಲ್ಲಿಮಾರ್, ಪಣವು ಗುರುಕಾರ್ಯರು ರವೀಂದ್ರ ಬಂಗೇರ ಕೋಣಾಜೆ, ಕಾರ್ಯಂತಿರು ಸುಂದರ ಶೆಟ್ಟಿಗಾರ್ ಮುಚ್ಚಿಲಕೋಡಿ ಬೊಕ್ಕ ಭುಜಂಗ ಗಟ್ಟಿ ಕಟ್ಟಪುಣಿ ಮಾತಾ ಪದಾಧಿಕಾರಿಗಳು ಸದಸ್ಯರು ಊರ್ದ 10 ಸಮಸ್ತಿರು ಈ ಪುರ್ತುಡಿತ್ತೇರು. ಮಂಜೇಶ್ವರ ತಾಲೂಕು ಎಣ್ಮಕಜಿ ಗ್ರಾಮ ಅಡ್ಡಿನಡಕ ಮುಳಿಯಾಲದ ಉಳ್ಳಾಕ್ಲು ರಾಜ್ಯದೈವ ಪಂಜುರ್ಲಿ ದೈವಲಿನ ಸಾನುಡು ಕಾಲಾದಿ ಉಚ್ಚೆ ನಡಪೆರೆತದೆ. ಜನವರಿ 24 ಶನಿವಾರ ಕಾಂಡೆ ಒರ್ಂಬೇಕ್ ಕೈಲ್ ಕಡ್ಪೆರೆ, 31 ಕಾಂಡೆ ಪುದಿಕಾಣಿಕೆ ಸಮರ್ಪಣೆ, ಮಧ್ಯಾಹ್ನ ಮೂಜೆಕ್ ಅಣ್ಣ ದೈವದ ನೇಮ, ಪೊರ್ತು ಕಂತು ನಡೆದ ಬೊಕ್ಕ ಮೆಗ್ಗೆ ದೈವದ ನೇಮ, ಕುಲಪೆರ್ಗಡೆ ನೇಮ, ಫೆಬ್ರವರಿ 1 ಕಾಂಡೆ ಒರ್ಂಬೆಡ್ದು ರಾಜ್ಯದೈವ ಪಂಜುರ್ಲಿ ಬೊಕ್ಕ ಪರಿವಾರ ದೈವಲಿನ ಗಗ್ಗರದೆಚ್ಚಿ, ರಡ್ಡೆಕ್ ಪಡ್ಡೈ ಜುಮಾದಿ ಬೊಕ್ಕ ಬಾಕಿ ದೈವಲಿನ ಗಗ್ಗರದೆಚ್ಚಿ, ಮಧ್ಯಾಹ್ನದ ಬೊಕ್ಕ ಕೊರಗತನ್ಯ ದೈವದ ಕೋಲ ನಡಪುನಂದು ಮುಳಿಯಾಲದ ಪ್ರಸನ್ನ ಭಟ್ ಪ್ರಕಟಣೆ ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲೆ.